ಮತ್ತೆ ನಮಸ್ಕಾರ ನಿಮಗೆ ನಮ್ಮ ಓಕೆದ ಪ್ರಸಾದ್ ಬಿರುವ ಸೊ ಇಲ್ಲಿ ನಾರ್ಮಲ್ ತೊಂದಿಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ ಮ್ಯಾಚ್ ini ರೋಹನ್ ನೇರ್ನ ಒಕ್ಕ ರಾಜೇಶ್ ನೇರ ಟೀಮು ಸೊ ತೂಕ ಏರ್ ವಿನ್ ಆಪೇರು ಏರ್ ಲೂಸ್ ಆಪೇರು ಏರ್ ಕೂಡ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮದ್ದಿಯಲ್ಲ ಸಬ್ಸ್ಕ್ರೈಬ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಇಂಚೆ ಸಪೋರ್ಟ್ ಮಲ್ಪ್ಲೆ ತೂಕ ಸ್ಟಾರ್ಟ್ ಮಲ್ಪುಗ ಇನ್ನಿತ್ತ ಟೀಮ್ದ ಮೈನ್ ಪಿಲಿ ಮುಲ್ಕಿದ ಕಿನಿಗೊಲ್ಲಿಯಾ ಅಲ್ಪ ಮುಟ್ಟಲ್ಲ ಪ್ರಾಕ್ಟೀಸ್ ಮಾಡ್ತೊಂದಿಲ್ಲ ರಡ್ಡು ಜನ ರಡ್ಡು ಜನ ಒಪ್ಪೋಸಿಟ್ ಒಂಜಿ ವೇಣುಡ್ದಾರು ಒಂಜಿ ಮುಲ್ ಕಿನ್ನಿಗೊಲ್ದ ವಿಕೆಟ್ ಬೇಕಾ ಮಜಾ ಇಂಡಿಯಾದ ಎಕಾನಮಿ ಗೊತ್ತಿದೆ. Hey, Mr. Prasad Birwa. Today we are here to celebrate the final match. Yo, just check. Petta chur godda और ये टॉस फाइनल मैच का टॉस होता हुआ टॉस आउट ओके रोहन एर्र टीम फील्डिंग अंचने राजेश एर्र टीम बैटिंग ओके रोहन एर्र टीम फुल सेट आउंदिल्लेर फुल सिंगल रन ತೊಂದು ಬರಂದಿಲ್ಲೇರು ಬೇಕದ ಬೌಲರ್ ರೋಹನ್ ಬ್ಯೂಟಿ ಪಾಸ್ ಸಿಕ್ಸ್ ರಾಜೇಶ್ ಮೇರೆ ಇರ್ತೀವಿ ಕ್ಯಾಚ್ ಡ್ರಾಪ್ गोल गोल रोहन अरे लेस यार ना शूता गड्डी गड्डी तप्पुनु मारे నేను గట్టి కట్టుకుంటానండి ಅಲ್ಪ ಇರ್ಲಿ ನೀಲಿ ಶರ್ಟ್ ಬಾರ್ದು ಆಯ್ ಮಾತ್ರ ಇತ್ತೆ ಮಾತ್ರ ಕಂಪನಿ పోయి ఉలై పోయి అవి మాత్ర ఎంకులు సత మూజి అంటే ఇది అవి అవులి దాదా మల్పైన అంద జాపిది కంపెనీ చోటు స్కోర్ మూజవారికి రత్నాలాండ్ और अन्ना बिट्टू बोले ऊपर वाले भाई साहब कोई रन मौका नहीं और ब्यूटी छक्का ఆయన క్యాచ్ ఓ బ్యూటీ చక్కా సూపర్ షాట్ వెజ్ మార పాಪ ಅಲ್ತು ಬಾತು ಇಂಚಿನ ಅಲ್ಲಿಂದ ಬಂದ ಕೈ ಹಿಂದ್ಗಡೆ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಇಲ್ಲಿ ಬಿಟ್ಟರೆ ಫಿಲ್ಟರ್ ಫ್ಲೈಟ್ പോകുന്നുണ്ട് ಇದರ ಕುಡ್ಲ ಹೋಗೋಣ ಅನ್ನದ ಕುಡ್ಲಾಗ ಒಂಜಿ ಫ್ಲೈಟ್ പോകുന്നുണ്ട് ದುಬೈ ಟು ಮ್ಯಾಂಗ್ಳೂರ್ ರೋಹನ್ ಲಾಸ್ಟ್ ಓವರ್ ಸ್ಕೋರು 107 ಸ್ಕೋರ್ 7 ಓವರ್ಗೆ 1 ವಿಕೆಟ್ ಲಾಸ್ಟ್ ಓವರ್ ರೋಹನ್ ರಾಜೇಶ್ ಬ್ಯಾಟಿಂಗ್ जस्ट सिंगल रन आउट बहुत अच्छी बल्लेबाजी
ಓಕೆ ಸ್ಕೋರ್ ಓಕೆ ಫಸ್ಟ್ ಇನ್ನಿಂಗ್ಸ್ ಮುಗ್ಗಿಂಡು ఒక 116 రన్ ಹಾಕ್ಯಾರು ರಾಜೇಶ್ ಮೇರು 112 ರನ್ ಮಾಡ್ತೀರಿ ಸೂಪರ್ ಕ್ಯಾಚ್ ಮಾರೆ ಇಟ್ಟ ಟ್ರೈ ಅವಾಯನ ಕ್ಯಾಚ್ ಆತ ಅವನು ಕ್ಯಾಪ್ಟನ್ ಅಪ್ಪ ಹಂಗೆಲ್ಲ ಹೇಳ್ಬಾರ್ದು ಮ್ಯಾಚ್ ಸ್ಟಾರ್ಟ್ ಫಸ್ಟ್ ಬಾಲ್ ರೋಹನ್ ಕಿನಿ ಕೊಹ್ಲಿ ಜಸ್ಟ್ ಒಂದು ಬಾಲ್ ಸ್ಟಡಿ ಮಾಡ್ತಾರೆ ಎಂಚ ಉಂಟು ಸಿಕ್ಸ್ ಫಸ್ಟ್ ಸಿಕ್ಸ್ ರೋಹನ್ ಒಂದು ಒಂದರಲ್ಲಿ ಆಗುದಿಲ್ಲ 5 ನಮಗೆ 31 ರನ್ ರೋಹನ್ ಟೀಮ್ ಆಡಿದ್ದಾರೆ ಬಾಲ್ ಇವನು ಬ್ಯಾಟಿಂಗ್ ಅತ್ಯುತ್ತಮ ವೇಗದಲ್ಲಿ ಹೊಡೆತ ಗಾಳಿಯಲ್ಲಿ ಚೆಂಡು ಗೋಡೆಗೆ ಗೋಡೆ ಪೈಂಟ್ ಹಾಕೊಡ ಮಾರೆ ಈಸಿ ಶಾಟ್ ಚಕ ಸ್ಲೋ ಬಾಲ್ ಮಾಡಿ ಅಂಡ ರೋಹನ್ ಮೇರು ಬುಡ್ಜೇರು 6 ಹಾಕ್ಯಾರು और कंटिन्यूस 6 ಹಾಕ್ಯಾರು ಓಕೆ ಲಾಸ್ಟ್ ಓವರ್ ಒಂದು 36 ರನ್ ಆಡು ರೋಹನ್ ಟೀಮ್ಗೆ ತುಕ ರೋಹನ್ ದಾದಾಲ್ ಪೇರ್ ತುಕ ಕ್ಯಾಚ್ ರೋಹನ್ ಔಟ್ ಆಯ್ಯಾರು ಕ್ಯಾಚ್ ಕೊರಿಯರ್ ಓಕೆ ಮ್ಯಾಚ್ ರಾಜೇಶ್ ಮೇರ್ನ ಟೀಮ್ ವಿನ್ ಫೈನಲ್ ಓಕೆ ವಿನ್ನರ್ ರಾಜೇಶ್ ಮೇರ್ನ ಟೀಮ್ ಕ್ವಾಲಿಟಿ ಟೀಮ್ ವಿನ್ फाइट करिए रोहन एरला बताई जी बहुत अच्छा एफर्ट रहा उनका और जो कि वेल्डन को भी पछाड़ दिया लास्ट सेमीफाइनल में मेंटेनेंस ने बहुत ही अच्छा परफॉर्मेंस। अब हम बुलाएंगे जो कि जीते हुए कैप्टन हैं मिस्टर राजेश जी। टीम के बारे में क्या बोलेंगे, क्या स्ट्रेटजी लेके आए थे वो? नहीं है, हमारा पहले से स्ट्रेटजी था, सब लोगों ने बराबर सबको उसका परफॉर्मेंस देना है। तो पहले मैच से अभी तक हमारा हम दोनों एक्चुअली बैटिंग करने का थोड़ा ये था, इसके लिए हमने बात किया था मैं आउट हो गया तुम खेलेगा, तुम आउट हो गया तो आज मेरा पारी खेलना मिला। तो सब लोग ने अच्छा साथ दिया है, बॉलिंग भी बहुत स्ट्रॉन्ग था। हम मैच फर्स्ट आ गया और मेंटेनेंस सेकंड आ गया, लेकिन दोनों टीम अच्छा परफॉर्मेंस किया और इतना एफर्ट डालेगा तभी तो फाइनल पहुंच सकता है। सही है ना? तो अगला सीरीज भी शायद कोई तो कंडक्ट करने के लिए मैं विनती कर रहा हूँ। ये सबने बहुत अच्छा खेला, अमित ने बहुत अच्छा टूर्नामेंट कराया, जब इस बार करवाया तो बढ़िया आपस में इंटरटेन हो जाता है। हम लोग कई लोगों को नहीं जानते बट यहाँ पे जान पहचान होती है, तो हमारा नीचे आने का इतना काम होता नहीं ना, बड़ा लोग तो नहीं, बड़ा लोग नहीं बट क्या मार्केट पे ವಿನ್ನರ್ ಟೀಮ್ ರಾಜೇಶ್. ಓಕೆ ಕ್ಲಿಯರ್ ಆಯ್ತಾ ಇಂಥ ಮ್ಯಾಚ್ ರಾಜೇಶ್ ಮೇರ್ನ ಟೀಮ್ ವಿನ್ ಆಗಿದೆ. ಸೊ ಈ ಬ್ಲಾಗ್ ಮೀಟಿಂಗ್ ಎಂಡ್ ಮಾಡ್ತಂದ್ರಲ್ಲ ಏರ್ ಕೂಡ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜನ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ ಜನ. ಓಕೆ ನೆಕ್ಸ್ಟ್ ಬ್ಲಾಗ್ ತಿಕ್ಕಿಗ ಸೋಲ್ಮೇಲೆ